ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯ ಕೊನೆಯ ನಿವೃತ್ತಿ ರಾಶಿಯಲ್ಲಿ ಮಕರ ರಾಶಿ ಬಂದಿರುವುದು ದೈವಾನುಕೂಲ ತಂದಿರುವ ರಾಶಿಯಾಗಿದೆ. ಜೊತೆಗೆ ಒಂದೇ ಪ್ರಯತ್ನದಲ್ಲಿ ನಿವೃತ್ತಿ ರಾಶಿ ಬಂದಿರುವುದು ದೈವಾನುಕೂಲವನ್ನ ತೋರಿಸಿಕೊಟ್ಟಿದೆ ಎಂಬುದು ನಿವೃತ್ತಿ ರಾಶಿಯಲ್ಲಿ ಕಂಡುಬಂದಿದೆ. ನಾಡಿನ ಖ್ಯಾತ ಜ್ಯೋತಿರ್ವಿದ್ವಾನ್ ಒಳಕುಂಜ ವೆಂಕಟರಮಣ ಭಟ್ ಮತ್ತು ಡಾಕ್ಟರ್ ಒಳಕುಂಜ ಮುಳಿಕೃಷ್ಣ ಭಟ್ ನೇತೃತ್ವದಲ್ಲಿ 22 ದಿನಗಳು ನಡೆದ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯ ಕೊನೆಯಲ್ಲಿ ನಿವೃತ್ತಿ ರಾಶಿ ಮತ್ತು ನಿಧಿ ಸಂಚಯನ ಕಾರ್ಯಕ್ರಮ ನಡೆಯಿತು. ಇವತ್ತು 22ನೇ ದಿವಸದ ಅಷ್ಟಮಂಗಲ ಪ್ರಶ್ನಾ ಚಿಂತನೆ ನಡೆದು ನಿವೃತ್ತಿ ರಾಶಿ ಬಂದಾಗಿದೆ. ಈಗ ನಿವೃತ್ತಿ ರಾಶಿಯಲ್ಲಿ ಬಹಳ ಉತ್ತಮವಾಗಿ ದೇವರು ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಯಾಕೆಂತ ಹೇಳಿದರೆ ಒಂದೇ ರಾಶಿ ತೆಗೆದರಲ್ಲಿ ಉತ್ತಮವಾದ ರಾಶಿ ಬಂದು ದೈವಾನುಗ್ರಹ ಎಲ್ಲ ನಮ್ಮ ಕಾರ್ಯಕ್ರಮಗಳಿಗೆ ಹಾಗೂ ಈ ಒಂದು ಪರಿಹಾರ ಕಾರ್ಯಕ್ರಮಗಳಿಗೆ ಇದೆ ಮತ್ತು ಅಭಿವೃದ್ಧಿ ಕಾರ್ಯಗಳು ಬಹಳ ಸುಸೂತ್ರವಾಗಿ ನಡೀತದೆ ಅಂತ ಹೇಳುವಂಥದ್ದನ್ನು ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಿದೆ. ಹಾಗೆ ಮುಂದಿನ ಅಭಿವೃದ್ಧಿ ಕಾರ್ಯಗಳಾಗಿ ಈ ಒಂದು ಮಹಾಲಿಂಗೇಶ್ವರ ಸನ್ನಿಧಿ ಮಹಾಕ್ಷೇತ್ರವಾಗಿ ಬೆಳೀಲಿಕ್ಕೆ ಎಲ್ಲ ಒಂದು ಅನುಗ್ರಹವು ದೇವರಿಂದ ಇದೆ ಅಂತ ಹೇಳುವಂಥದ್ದನ್ನು ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದು ಆ ಮೂಲಕ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವತ್ತು ಸೇರಿದ್ರು. ಈ ಹಾಲು ಫುಲ್ ಆಗುವಷ್ಟು ಜನ ಭಕ್ತಾದಿಗಳು ಸೇರಿ ಪರಿಹಾರ ಹಾಗೂ ಪೂಜಾ ವಿಧಿವಿಧಾನಗಳಿಗೆ ಇಂದಿಗೆ ಬೇಕಾಗುವಂಥ ನಿಧಿ ಸಂಚಯನ ಕಾರ್ಯಕ್ರಮದಲ್ಲಿ ಅತ್ಯಂತ ತುಂಬು ಹೃದಯದಿಂದ ಅದನ್ನು ಒಂದು ನಿಧಿ ಸಂಚಯನ ಕಾರ್ಯಕ್ರಮ ನಡೆದಿದೆ. ಈ ಸಂದರ್ಭದಲ್ಲಿ ಶಾಸಕ ಸಂಜೀವ ಮಠಂದೂರು, ನಗರಸಭೆಯ ಅಧ್ಯಕ್ಷ ಕೆ ಜೀವಂತರ್ ಜೈನ್, ಉಪಾಧ್ಯಕ್ಷೆ ವಿದ್ಯಾರ್ ಗೌರಿ, ದೇವಳದ ತಂತ್ರಿ ಬ್ರಹ್ಮಶ್ರೀ ವೇದಮೂರ್ತಿ, ಕುಂಟಾರು ರವೀಶ ತಂತ್ರಿ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಕೇಶವ್ ಪ್ರಸಾದ್ ಬುಳಿಯ, ಸದಸ್ಯರಾದ ಶೇಖರ್ ನಾರಾವಿ, ಡಾಕ್ಟರ್ ಸುಧಾ ಎಸ್ ರಾವ್, ಬಿ ಐತಪ್ಪ ನಾಯ್ಕ, ವೀಣಾ ಬಿಕೆ ಮೊದಲಾದವರು ಉಪಸ್ಥಿತರಿದ್ದರು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಸುಮಾರು 22 ದಿವಸಗಳ ಕಾಲ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಆಗಿದೆ. ಪ್ರಾರಂಭದಲ್ಲಿ ನಮಗೆ ಲಭಿಸಿದಂಥ ರಾಶಿ ಧನುರಾಶಿ, ಅಲ್ಲಿ ಗುರುವಿನ ಅನುಕೂಲವಿಲ್ಲಾಯಿತು. ಅದೇ ರೀತಿ ದೇವಾಲಯದ ಕ್ಷೇತ್ರ ಸಾನ್ನಿಧ್ಯ ಕಾರಕನಾಗಿರುವಂಥ ಆದಿತ್ಯನ ಅನುಗ್ರಹವೂ ಇಲ್ಲ. ಅದರಿಂದ ಬಹಳ ವಿಸ್ತೃತವಾಗಿರುವಂಥ ಚಿಂತನೆಗಳಾಗಿ ಹಲವಾರು ಸಮಸ್ಯೆಗಳು, ಗೊಂದಲಗಳಿದ್ದದ್ದಕ್ಕೆ ಎಲ್ಲದಕ್ಕೂ ಕೂಡ ಶಾಸ್ತ್ರಬದ್ಧವಾಗಿ ನಮ್ಮ ಸಂಪ್ರದಾಯಬದ್ಧವಾಗಿರುವಂಥ ಆಚರಣೆಗಳನ್ನು, ಪ್ರಾದೇಶಿಕವಾಗಿರುವಂಥ ಆಚರಣೆಗಳನ್ನು ಎಲ್ಲವನ್ನೂ ಕೂಡ ಬಹಳ ಆಳವಾಗಿ ವಿಮರ್ಶೆ ಮಾಡಿಕೊಂಡು ಅದಕ್ಕೊಂದು ತಾತ್ವಿಕವಾಗಿರುವಂಥ ನಿರ್ಣಯವನ್ನು ದೈವಜ್ಞರು ಕೈಗೊಳ್ಳುತ್ತಾ ಬಂದರು. ಆ ಕೈಗೊಂಡದರ ಅಂತಿಮವಾಗಿರುವಂಥ ಘಟ್ಟ ಯಾವುದೆಂದರೆ, ಈ ಗೋಚರವಾಗಿರುವಂಥ ಎಲ್ಲ ದುರಿತಗಳಿಗೆ ಪರಿಹಾರವನ್ನು ನೋಡಿದ ನಂತರ ಕೊನೆಯಲ್ಲಿ ನಾವು ನಿವೃತ್ತಿ ರಾಶಿ ಇರುವಂಥ ಸಂದರ್ಭದಲ್ಲಿ ಸರ್ವೇಶ್ವರ ಕಾರಕನಾಗಿರುವಂಥ ಗುರುವಿನ ಅನುಕೂಲ ಸ್ಥಿತಿ ಇರಬೇಕೆಂಬುದು ಶಾಸ್ತ್ರವಚನ. ಆದರೆ ಬಹಳ ವಿಶೇಷ ಯಾವುದೆಂದರೆ, ಇವತ್ತು ನಮಗೆ ಬಂದಿರುವಂಥದ್ದು ಮಕರ ರಾಶಿ. ಮಕರ ರಾಶಿಯಲ್ಲಿ ಮಹಾ ಸಾನ್ನಿಧ್ಯಪತಿಯಾಗಿ ಆದಿತ್ಯನ ಉದಯ ಎಂದರೆ, ಇಲ್ಲಿಯ ಕ್ಷೇತ್ರ ಸಾನ್ನಿಧ್ಯ ಕಾರಕನಾಗಿರುವಂಥ, ಕ್ಷೇತ್ರ ಸಾನ್ನಿಧ್ಯವಾಗಿರುವಂಥ ಮಹಾಲಿಂಗೇಶ್ವರನಿಗೆ ಕಾರಕನಾಗಿರುವಂಥ ಗ್ರಹ ಆದಿತ್ಯ ಮಹಾ ಸಾನ್ನಿಧ್ಯಪತಿಯಾಗಿ ಲಗ್ನದಲ್ಲಿ ಉದಿಸಿದ್ದು ಬಹಳ ವಿಶೇಷವಾಗಿರುವಂಥದ್ದು.